ಕರಿ ರಡ್ಡು ಮೂಜ್ ದಿನತ ಜೋರುದ ಗಾಳಿ ಬರ್ಸದ ಬಿರ್ಸುಗ್ ಹೆಚ್ಚಿನ ಕಡೆಟ್ ಅವೆಟ್ಲ ತಗ್ಗು ಪ್ರದೇಶಲಿಡ್ ನೀರೆರ್ಕುದು ಜನಸಾಮಾನ್ಯರಿಗೂ ದಿಂಜ ತೊಂದರೆಯಾತಂಡು. ಕುಡ್ಲ ಪಂಪೆಲ್ ಕೊಟ್ಟಾರ ಭಾಗ ಅಂತೂ ಅಕ್ಷರಶಃ ಕೃತಕ ನೆರೆ ನೀರು ಬೊಳ್ಳಡು ಪೋತಿನ ಚಿತ್ರಣಲು ಜಾಲತಾಣಡು ಬರಂದೇ ಉಂಡು. ಉಳ್ಳಾನ ಕಲ್ಲಾಪುದ ಕಟ್ಟೆಪುನಿ ಪರಿಸರಲ ಕೃತಕ ನೆರೆ ನೀರು ಜನಸಾಮಾನ್ಯರಿಗೂ ದಿಂಜ ತೊಂದರೆಯಾತಂಡು. ಈ ಪರಿಸರದ ನಿವಾಸಿ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಆಯಿಷಾ ಫಾತಿಮಾ ಪಾತಿರೊಂದು ನೀರೆರ್ಕದು ತಂಕ್ಲೆಗೂ ಓಡಾಟಗೂ ಭಂಗ ಆತಂಡು. ಕರೆಂಟ್ದ ಸಮಸ್ಯೆ ಉಂಡು. ಕರಿ ವರ್ಷಲ ಇಂಚನೆ ಆತಂಡು. ರಾಜಕಾಲುವೆನು ಬಂದು ಮಲ್ದಿರು. ಇನ್ನತ ಬಗೆಟ್ ತೆರಿಪಾದ ಪಂಡದ ತೆರಿಪಾಯರು. ಮಾನ್ಸೂನ್ನಿಂದಾಗಿ ನಮ್ಮ ಕಲ್ಲಾಪು ಪರಿಸರ ಕಟಪುನಿ ಇಲ್ಲಿ ರಾಜಕಾಲುವೆಯ ದುರಾವಸ್ಥೆಯಿಂದ ನಮ್ಮ ಈ ಏರಿಯಾಕ್ಕೆಲ್ಲ ನೀರು ನುಗ್ಗಿದೆ. ಎಂಥ ಅವಸ್ಥೆ ಅಂದರೆ ನೀರು ನುಗ್ಗಿ ಇಲ್ಲಿ ಕಡಿಮೆ ಅಂದರೆ ಒಂದು 8 ದಿನ ಆಯಿತು ಆ ನೀರು ಹಾಳಾಗಿ ಅದು ವಾಸನೆ ಬರ್ತಾ ಇದೆ. ಪ್ಲಸ್ ಅದರಿಂದ ಮಲೇರಿಯಾ ಡೆಂಗು ಹರಡುವಂಥ ಪರಿಸ್ಥಿತಿ ಕೂಡ ಆಗಿದೆ. ಮೂರನೇದಾಗಿ ನಮ್ಮ ಪ್ರಾಯದವರು ಬಿದ್ದು ಅವರಿಗೆ ಸಹ ತುಂಬ ಪೆಟ್ಟಾಗಿದೆ. ಮನೆಯಲ್ಲಿದ್ದಾರೆ, ಮಕ್ಕಳಿದ್ದಾರೆ. ಮನೆಯಲ್ಲಿ ತುಂಬ ಕರೆಂಟು ಹೊಡಿತಾ ಇದೆ. ಮನೆಯ ಮಕ್ಕಳನ್ನೆಲ್ಲ ಖಾಲಿ ಮಾಡಿಸಿದ್ದಾರೆ. ಮತ್ತು ಎಲ್ಲಿ ಹೋಗಬೇಕು ಈ ರೀತಿ ಒಂದು ನಮಗೆ ಈಗ ಇಲ್ಲಿ MLA ಆಗಿ UT ಖಾದರ್ ಅವರು ಬಂದಿದ್ದಾರೆ. ಅವರಿಗೆ ಸ್ಪೀಕರ್ ಪಟ್ಟವನ್ನು ಕೊಟ್ಟಿದ್ದಾರೆ. ಒಳ್ಳೆಯದೇ, ಉತ್ತಮ. ಆದರೆ ಇಲ್ಲಿ ಕೆಲಸ ಮಾಡುವವರು ಯಾರು? ಅವರಿಗೆ ಹೇಳಿಕೊಡುವವರು ಯಾರು? ಯಾರಾದರೂ ಅದರ ಬದಲಾಗಿ ನಿಲ್ಲಿಸಿದಾರಾ? ಇಲ್ಲಲ್ಲ. ಹಾಗೆ ಇಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿ ನಾನು ಮೊದಲಾಗಿ MLA UT ಖಾದರ್ ಅವರ ಹತ್ರ ವಿನಂತಿಸ್ತಿದ್ದೇನೆ. ಮತ್ತು ಇಲ್ಲಿಯ ಪಂಚಾಯತ್ ಏನು ಕೆಲಸ ಮಾಡ್ತಿದೆ, ಯಾವ ರೀತಿ ಕೆಲಸ ಮಾಡ್ತಿದೆ ಎನ್ನುವ ಒಂದು ಉದಾಹರಣೆ ನಿಮಗೆ ಇಲ್ಲಿ ಕಾಣ್ಬೋದು. ನೀರು ನೋಡಿ ನೀವು, ಅದರಿಂದ ಆಗುವಂತಹ ಪರಿಸ್ಥಿತಿ ನೋಡಿ ನೀವು. ಇದನ್ನು ನೀವು ಮೀಡಿಯಾದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮಗೆ ಪರಿಹಾರ ಮುಖ್ಯ. ಇದು ನೋಡಿ ಹೋಗುವುದು, ಇವತ್ತು ಹೋಗುವುದು, ನಾಳೆ ಬರುವುದು ಅಂತಹದ್ದಾಗಬಾರ್ದು. ಇದಕ್ಕೆ ಸಂಪೂರ್ಣವಾಗಿ ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಕೊಡುವಂತಹ ಒಂದು ಕಾರ್ಯ ಮೀಡಿಯಾದ ಮುಖಾಂತರ ನಮಗೆ ಮಾಡಿಕೊಳ್ಳಬೇಕಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೀನಿ. ಇದು ಕಡಿಮೆ ಅಂದರೆ 10 ದಿನದಿಂದ ಇಲ್ಲಿ ನೀರು ತುಂಬಿದೆ. ನೀರು ನೋಡಿ ನಿಮಗೆ ವಾಸನೆ ಬರ್ತಾ ಇದೆ. ಬರೀ ಮಳೆಗಾಲದಲ್ಲಿ ಬರುವ ಸಮಸ್ಯೆನೇ ಅದು ಅಥವಾ ಏನಾದರೂ ಬೇರೆ ಏನಾದರೂ ಸಮಸ್ಯೆಗಳಿದೆ? ಮಳೆಗಾಲದಲ್ಲಿ ಜಾಸ್ತಿ ಬರುವುದು. ಯಾಕೆಂದರೆ ಅಲ್ಲಿ ರಾಜಕಾಲುವೆ ಇದೆಯಲ್ಲ, ಅದರ ಒಳಗೆ ಕಸ ತುಂಬಿ ಮೊದಲಾಗಿ ಪಂಚಾಯತಿ ಅಥವಾ ಕಾರ್ಪೊರೇಷನ್ ಮಾಡುವಂತಹ ಒಂದು ಕೆಲಸ ಏನಂದರೆ ಮಾನ್ಸೂನ್ ಬರುವುದಕ್ಕಿಂತ 1 ತಿಂಗಳ ಮುಂಚೆ ಎಲ್ಲೆಲ್ಲ ಕಾಲುವೆಗಳಿದೆ ಅದನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು. ಯಾರು ಮಾಡಬೇಕಿತ್ತು? ಪಂಚಾಯತ್ ಅಥವಾ ಕಾರ್ಪೊರೇಷನ್ ಮಾಡಬೇಕು. ನಗರಸಭೆ, ಪಂಚಾಯತ್, ಕಾರ್ಪೊರೇಟರ್ ಇವರು ಮಾಡಬೇಕಿತ್ತು. ಇವರಿಗೆ ಮೆಮೊರಾಂಡಮ್ ಕಳಿಸಿದ್ರು ಕೂಡ ಇವರು ಮಾಡೋದಿಲ್ಲ. ನೀವು ಕೊಟ್ಟಿದ್ದೀರಾ ಮೆಮೊರಾಂಡಮ್? ಒಂದು ಮೆಮೊರಾಂಡಮ್ ನಾವು ಕಳಿಸಿಕೊಟ್ಟಿದ್ದೇವೆ. ಅದು ಯಾರ ಕೈಗೆ ತಲುಪಿದೆ ಏನಂತ ಗೊತ್ತಿಲ್ಲ. ನಾನು ಅಡ್ರೆಸ್ಸಲ್ಲಿ ಪೋಸ್ಟಲ್ಲಿ ಹಾಕಿದಂತಹ ಒಂದು ಮೆಮೊರಾಂಡಮ್. ಈ ಸಂದರ್ಭದಲ್ಲಿ ಈಗ ಈ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಯಾರಾದರೂ ಈಗ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರು ಬಂದಿಲ್ಲ. ಮೊನ್ನೆ ಬಂದವರು ಅವರು ಕಂಪ್ಲೇಂಟ್ ಕೊಟ್ಟು ತಹಸೀಲ್ದಾರು ಮತ್ತು ಹೈವೇ ಪ್ರಾಧಿಕಾರದವರು ಮತ್ತು ನಮ್ಮ ಇಲ್ಲಿ ಅವರು ಕೆಲವರು 4 ಮಂದಿ ಬಂದು ಪರಿಹಾರ ಏನು ಕೊಡಲಿಲ್ಲ. ಬಂದು ನೋಡಿ ಹೋಗಿದ್ದಾರೆ ಅಷ್ಟೇ. ಅಲ್ಲದೆ ಅವ್ರ ಹತ್ರ ಈ ಕ್ವಶನ್ ಕೂಡ ಕೇಳಲಾಗಿದೆ. ಈ ಪರಿಸ್ಥಿತಿ ನಿಮ್ಮ ಮನೆಗೆ ಬಂದರೆ ಏನಾಗ್ಬೋದು ಅಂತ ಹೇಳಿದಾಗ ಅವರು ತಲೆ ತಗ್ಗಿಸಿ ಹೋದವರು ಇದ್ದಾರೆ. ಸ್ಥಳೀಯ ಕೌನ್ಸಿಲರ್ ರಾಜೇಶ್ ಯೂಬಿ, ಪ್ರಮುಖರು ಇಜಾಕ್ ಹಸನ್, ಸಲಾಂ CH, ಬಶೀರ್,
ಕಲ್ಲಾಪುದ ತಂಕ್ಲೆ ಪರಿಸರಡು ನೀರು ಬೊಳ್ಳ ಏರ್ಕುನ ಸಮಸ್ಯೆಗೆ ಪರಿಹಾರ ಒದಗಾವಲಕ ಕೇನುಂಡಿರದು. ಎಲ್ಲರಿಗೆ ಮನವಿ ಕೊಟ್ಟು ಸಹ ನಾವು ಇಲ್ಲಿ ನಗರಸಭೆಯವರು ಯಾರು ವೀಣಾ ಮೇಡಮ್ ಬಂದು ನೋಡಿದರು, ನೋಡಿ ಎಲ್ಲ ಇದಕ್ಕೆ ಮಾಡುವ ಪರಿಹಾರ ಮಾಡುವ ಅಂತ ಹೇಳಿದರು. ಆದರೂ ಬಂದು ನೋಡಿದರು, ಕಾರಲ್ಲಿ ಕೂತ್ಕೊಂಡು ಹೇಳ್ತಾರೆ ನಮಗೆ ಮೀಟಿಂಗ್ ಉಂಟು ಅಂತೇಳಿ ಓಡಿ ಹೋದರು. ಒಂದನೇದು. ಎರಡನೇದು ರಾಜೇಶ್ ಜೈ ಪುರಸಭೆಯದು ಅವರು ಬಂದರು, ಇದಕ್ಕೆ ನೋಡು ಅಂತೇಳಿ 3 ದಿವಸದಿಂದ ಬರ್ತಾರೆ ಹೋಗ್ತಾರೆ. ಪರಿಹಾರ ಅಂತೂ ಇಲ್ಲವೇ ಇಲ್ಲ. ಮತ್ತೊಂದು ಅಟ್ಯಾಚ್ ಬರ್ತದೆ ಅಂತೇಳಿ ಒಂದು 3 ದಿನ 4 ದಿನ ಆಯಿತು. ಬರುವುದು ತಲಪಾಡಿಂದಂತೆ, ಬರಲಿಕ್ಕೆ 3-4 ದಿನ ಆಯಿತು. ಇಷ್ಟವರೆಗೆ ಬರಲಿಲ್ಲ. ಈ ನಿನ್ನೆ ರಾತ್ರಿ 11 ಗಂಟೆವರೆಗೆ ನಾವು ಕಾದಿದ್ದೇವೆ, ಬರ್ತದೆ ಅಂತೇಳಿ ಇಲ್ಲ. ರಾತ್ರಿ ಇಡೀ ಮಲಗಲಿಕ್ಕೆ ಆಗದೆ ನೀರು ಮನೆ ಒಳಗೆ ಹೋಗಿ ಕಂಡಾಟ ಉಪದ್ರ ಆಗಿದೆ. ಮಾತ್ರ ಅಲ್ಲ, ಇದು ಈಗ ಏನಾಗಿದೆ ಅಂತ ಹೇಳಿದರೆ ಇವರ ಮೀಟಿಂಗೇ ದೊಡ್ಡದಾಗಿದೆ. ಮನುಷ್ಯ ಈ ಜನರ ಇದು ಕಷ್ಟ ಅಲ್ಲ, ಇವರ ಮೀಟಿಂಗ್ ದೊಡ್ಡದಾಗಿ ಹೋಗಿದೆ. ಇದರಿಂದ ನಮಗೆ ಒಂದು ಪರಿಹಾರ ಆಗಬೇಕಂತೇಳಿ, ಶಾಶ್ವತ ಪರಿಹಾರ ಆಗಬೇಕಂತೇಳಿ ನಾನು ಇಡೀ ಮುಖಾಂತರ ಕೇಳಿಕೊಳ್ತೇನೆ. ಈ ನಿಮ್ಮ ಮನೆಯವರಿಗೆ ಏನಾದರೂ ತೊಂದರೆ ಆಗಿದೆ? ನಮ್ಮ ಮನೆ ಮಕ್ಕಳಿಗೆಲ್ಲ ಕರೆಂಟ್ ಹೊಡೆದಿದೆ, ಕರೆಂಟ್ ಶಾಕ್ ಹೊಡೆದು ಮಕ್ಕಳಿಗೆ ಹುಷಾರಿಲ್ಲದಾಗಿ ಆಗಿದೆ. ತಾಯಿಗೆ ಹುಷಾರಿಲ್ಲ, ಅವರಿಗೆ ಜಾರಿ ಬಿದ್ದಿದ್ದಾರೆ. ಕರೆಂಟ್ ಹೊಡೆದ ಮಗು ಎಲ್ಲಿದೆ ಈಗ ಹಾಸ್ಪಿಟಲ್ ಇದೆ, ರಿಚಾರ್ಜ್ ಮಾಡಿ ಅವರ ಮನೆಗೆ ಕಳಿಸಿದ್ದೇವೆ. ನಿಮ್ಮ ಮಗನದು? ಅಲ್ಲ, ನಮ್ಮ ಅಕ್ಕನ ಮಗ. ನೀರು ಮತ್ತು ಈ ಕಲುಷಿತ ನೀರು, ಈ ಇದರ ಟಾಯ್ಲೆಟ್ ನೀರು, ಇದು ಎಲ್ಲ ಇರ್ಬೋದು. ಇದೇ ನೀರು ನಾವು ಕುಡಿಯಬೇಕು. ಇದೇ ಪರಿಸ್ಥಿತಿ ನಮ್ಮ ಈ ಅಧಿಕಾರಿಯವರಿಗೆ ಬರ್ತಿದ್ದಾರೆ. ಇವರು ಏನು ಮಾಡ್ತಿದ್ದರು? ಇವರ ಮನೆಯವರು ಏನು ಮಾಡ್ತಿದ್ದರು? ಇವರ ತಂದೆ ತಾಯಿಯವರಲ್ಲ ಮಕ್ಕಳ ಅವರಿದ್ದರು ಏನು ಮಾಡ್ತಿದ್ದರು? ಸತತವಾಗಿ ನಾವು ನಗರ ಪಂಚಾಯತಿಗೆ ಈ ಬಗ್ಗೆ ತಿಳಿಸ್ತಾ ಇದ್ದೇವೆ. ಕಳೆದ ಮಳೆಗಾಲಕ್ಕಿಂತ ಮುಂಚಿತವಾಗಿಯೇ ನಾನು ಮುಖತವಾಗಿ ಅವರನ್ನು ಭೇಟಿಯಾಗಿ ಇಲ್ಲಿಯ ಪರಿಸ್ಥಿತಿ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೇನೆ. ಆದರೆ ಮಳೆಗಾಲಕ್ಕಿಂತ ಮುಂಚಿತವಾಗಿಯೇ ಇದನ್ನು ಸರಿ ಮಾಡಬೇಕಾದ ನಗರಸಭೆ ಅದರಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿ, ಆಮೇಲೆ ಈಗ ಮಳೆ ಬಂದ ಮೇಲೆ ಹಲವಾರು ಮನೆಗಳು ಈಗಾಗಲೇ ನಾವು ಇಲ್ಲಿ ಒಂದು 8-10 ಮನೆ ಈಗಾಗಲೇ ಅರ್ಧ ಮುಳುಗಿದೆ. ಕೆಲವು ಮನೆಗಳಿಂದ ಅಲ್ಲಿನ ಮನೆಯಿಂದ ಜನ ಅವರೆಲ್ಲ ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ. ಮನೆಯಲ್ಲಿ ಇರಲಿಕ್ಕೆ ಆಗದಂಥ ಪರಿಸ್ಥಿತಿ. ಕಳೆದ 8 ದಿನಗಳಿಂದ ಈ ಪರಿಸ್ಥಿತಿ ಇಲ್ಲಿದೆ. ನಾವು ನಗರ ಪಂಚಾಯತ್ ನಗರಸಭೆಗೆ ನಾವು ಈ ಬಗ್ಗೆ ಮತ್ತೆ ಹೇಳುವಾಗ ಅವರ ಒಂದೇ ಉತ್ತರ ಏನಂದರೆ ಅದು ಹೈವೇ ಅವರ ಕೆಲಸ, ನಮ್ಮದಲ್ಲ ಅಂತ. ಆದರೆ ನಾವು ಅವರ ಹತ್ರ ಕೇಳೋದು, ಹೈವೇ ಅವರಿಗೆ ನಾವು ಹೇಳಬೇಕಾ ಅಲ್ಲ ನೀವು ಅದರ ಬಗ್ಗೆ ನೀವು ಹೇಳ್ತೀರಾ ಎಂಬ ಕ್ವಶನ್ಗೆ ಅವ್ರು ಹೇಳ್ತಾರೆ, ಇಲ್ಲ ಅದು ನಾವು ಹೇಳಿದ್ದೇವೆ, ಅವ್ರು ಬರ್ತಾ ಇಲ್ಲ ಅಂತ. ಆದರೆ ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಾವು ಟ್ಯಾಕ್ಸ್ ಕಟ್ಟುವುದು ನಗರಸಭೆಗೆ. ಹಾಗಿರುವಾಗ ನಾವು ನಗರಸಭೆಗೆ ನಾವು ನಮ್ಮ ಅಹವಾಲನ್ನು ತಿಳಿಸಿರುವಾಗ ಇದರ ಬಗ್ಗೆ ಏನೊಂದು ಪರಿಹಾರವನ್ನು ಕೂಡ ಕೊಡದೆ ಇನ್ನೂ ಕೂಡ ನಮ್ಮನ್ನು ಸತಾಯಿಸ್ತಾ ಇದ್ದಾರೆ ನಗರಸಭೆಯವರು. ಮತ್ತು ನಾವು ಮೀಡಿಯಾದವರ ಬಗ್ಗೆ ಎಲ್ಲ ತಿಳಿಸಿದ ನಂತರ ಇದೀಗ ಹೈವೇ ಅವರದ್ದು ಹಿಟಾಚಿ ಬರ್ತದೆ ಅಂತ ಹೇಳಿ 3 ದಿವಸ ಆಯಿತು. ದಿನಾಲೂ ನಮ್ಮನ್ನು ಇಲ್ಲಿ ರಾತ್ರಿ 11 ಗಂಟೆ ತನಕ ಕಾಯಿಸ್ತಾ ಇದ್ದಾರೆ. ಆದರೆ ಹಿಟಾಚಿಯೂ ಬರಲಿಲ್ಲ, ಯಾವ ಒಂದು ಪರಿಹಾರವೂ ಆಗಿಲ್ಲ. ಪೇಪರಲ್ಲಿ ಚೆನ್ನಾಗಿ ಕೊಡ್ತಾರೆ, ನಾವು ಅಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇವೆ, ಅಲ್ಲಿಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ ಎಂಬ ಇದನ್ನು ವಿಷಯವನ್ನು ಅವರು ಪೇಪರಲ್ಲೆಲ್ಲ ಔಟ್ ಮಾಡ್ತಾಯಿದ್ದಾರೆ. ಆದರೆ ಪರಿಹಾರ ಈ ತನಕ ಯಾವುದೇ ಒಂದು ಪರಿಹಾರ ಆಗಿಲ್ಲ, ಇನ್ನೂ ಕೂಡ ಹಿಟಾಚಿ ಬಂದು ಮುಟ್ಟಿಲ್ಲ. ಹೀಗಿರುವಾಗ ನಾವು ಇದರ ಬಗ್ಗೆ ಹೆಚ್ಚಿನ ಪ್ರತಿಭಟನೆಯನ್ನು ನಡೆಸುವಂತಹ ಒಂದು ವ್ಯವಸ್ಥೆಗೆ ನಾವು ಇನ್ನು ಕೈ ಹಾಕುವುದರಲ್ಲಿದ್ದೇವೆ. ಶೀಘ್ರದಲ್ಲಿ ನಾವು ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೇವೆ. ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾನ್ಸ್ಟಿಟ್ಯೂಷನ್ ಆಗಿ ವೆಲ್ಫೇರ್ ಪಾರ್ಟಿ ಅಧ್ಯಕ್ಷನ ನಾನು ಮಾತಾಡ್ತಾ ಇದ್ದೇನೆ, ಅಬ್ದುಲ್ ಸಲಾಂ ಅಂತ. ಇದು ಕಲ್ಲಾಪು ಪ್ರದೇಶ ಮಾತ್ರ ಅಲ್ಲ, ಉಳ್ಳಾಲ ಪ್ರದೇಶದ ಎಲ್ಲ ತಗ್ಗು ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ನೀರು ಬಂದು ಮನೆಯ ಒಳಗಡೆ ಹೋಗುವ ಪರಿಸ್ಥಿತಿ ನಾನು 50 ವರ್ಷದಿಂದಲೂ ನೋಡ್ತಿರುವಂಥ ಒಂದು ವಿಚಾರವಾಗಿದೆ. ವಿಶೇಷವಾಗಿ ಕಲ್ಲಾಪು ಪ್ರದೇಶವನ್ನು ನೇತ್ರಾವತಿ ನದಿಗೆ ಹತ್ತಿರವಿರುವಂಥ ಒಂದು ಪ್ರದೇಶವಾಗಿದೆ. ಇಲ್ಲಿ 400 ಕುಟುಂಬ ವಾಸವಾಗಿ ಅವರ ಜೀವನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಈ ಸಮಸ್ಯೆಗಳು ನಡೆಯುತ್ತಾ ಇದೆ. ಇದು ಈ ವರ್ಷದ ಒಂದು ವಿಷಯ ಅಲ್ಲ, ಇದು ಪ್ರತಿ ವರ್ಷದಲ್ಲಿ ಮಳೆಗಾಲದಲ್ಲಿ ನಡೆಯುವಂಥ ಒಂದು ಸಮಸ್ಯೆಗಳಾಗಿದೆ. ಇಲ್ಲಿ ನಗರಸಭೆಯವರು ಬೇಕಾದಷ್ಟು ಮನೆಗಳಿಗೂ ಮತ್ತು ಫ್ಲ್ಯಾಟ್ ಮತ್ತು ಕಮರ್ಷಿಯಲ್ಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಸರಿಯಾದ ಮೂಲಭೂತ ಸವಲತ್ತು ಇಲ್ಲದೆ ಒಂದು ಪ್ರಾಪರ್ಟಿ ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದರೆ ಸರ್ಕಾರದ ಅಥವಾ ಲೋಕಲ್ ಬಾಡಿ ನಗರಸಭೆಯವರಿಗೆ ಒಂದು ನಿಯಮ ಇದೆ. ಆ ನಿಯಮವನ್ನು ಬ್ರೇಕ್ ಮಾಡಿಕೊಂಡು ಅವರಿಗೆ ಯಾರ ಆಮಿಷಕ್ಕೆ ಒಳಗಾಗಿ
ಸರಿಯಾದ ಮೂಲಭೂತ ಸವಲತ್ತನ್ನು ಮಾಡದೆ, ಸರಿಯಾದ ಚರಂಡಿಯನ್ನು ಮಾಡದೆ, ಸರಿಯಾದ ಒಂದು ಸಿವೇಜ್ ಒಂದು ಅಂಡರ್ಗ್ರೌಂಡ್ ಪಾಸಿಂಗ್ದು ಕೆಲಸ ಕೂಡ ನಿರ್ವಹಿಸದೆ ಬಿಲ್ಡಿಂಗ್ ಕಟ್ಟಡಕ್ಕೆ ಅನುಮತಿ ಕೊಡುವುದು ಕೂಡ ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಕೆಲವು ಕಂಡೀಷನ್ ಕೂಡ ಕೊಡ್ತಾ ಇದ್ದಾರೆ. ಫೇರ್ ಸರ್ವಿಸ್ ಹೋಗಲಿಕ್ಕೆ ಸರಿಯಾದ ಒಂದು ಸೆಟ್ ಬ್ಯಾಕ್ ಬೇಕಂತೇಳಿ. ಉಳ್ಳಾಲ ಪ್ರದೇಶದಲ್ಲಿ ಆ ಒಂದು ರೀತಿಯ ವ್ಯವಸ್ಥೆ ಕಾಣೋದಿಲ್ಲ. ಯಾಕೆ ಈ ರೀತಿ ಅವರು ಅನುಮತಿ ಕೊಡ್ತಾ ಇದ್ದಾರೆ? ಮತ್ತು ಒಂದು ಕಡೆಯಲ್ಲಿ ಮೂಲಭೂತ ಸವಲತ್ತು ಕೂಡ ಇಲ್ಲದೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವಂಥ ಮನೆಗಳಿಗೆ ದೊಡ್ಡ ಸಮಸ್ಯೆಗಳು ಆಗ್ತಾ ಇದೆ. ಇದು ನಿರಂತರವಾಗಿ ಈ ರೀತಿ ಆಗ್ತಾ ಇದ್ದರೆ ಈ ವರ್ಷ ಮಳೆಗಾಲದಲ್ಲಿ ಕಲ್ಲಾಪುರ ಪ್ರದೇಶ ಮುಳುಗುವಂಥ ಪರಿಸ್ಥಿತಿ ಕಾಣ್ತಾ ಇದ್ದಾರೆ. ಯಾಕೆಂದರೆ ಇರುವಂಥ ಶಾಶ್ವತವಾಗಿರುವಂಥ ಒಂದು 3 ಫೀಟ್ ಚರಂಡಿಯಲ್ಲಿ ಇಷ್ಟು 400 ಕುಟುಂಬದ ಮನೆಯ ಮತ್ತು ಮಳೆಗಾಲದ ನೀರನ್ನು ಹರಿದು ಹೋಗಬೇಕಾದರೆ ಸರಿಯಾದ ಚರಂಡಿ ಇಲ್ಲ. ಆ ಚರಂಡಿಗೆ ಕನೆಕ್ಟ್ ಆಗಿರುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಚರಂಡಿ ಇದೆ. ಈಗ ನಮ್ಮ ಲೋಕಲ್ ಅಧಿಕಾರಿ ಏನು ಹೇಳ್ತಾ ಇದ್ದಾರೆ, ಅದು ರಾಷ್ಟ್ರೀಯ ಹೆದ್ದಾರಿಯ ಅವರ ಜವಾಬ್ದಾರಿಯ ಕೆಲಸವಾಗಿದೆ, ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ ಅಂತ ಜಾರಿಕೊಳ್ಳುವಂಥದ್ದು ಕೂಡ ನಾವು ಇಲ್ಲಿ ಕೇಳ್ತಾ ಇದ್ದೇವೆ ಅಧಿಕಾರಿಗಳ ಬಾಯಿಂದ. ಇದು ಲೋಕಲ್ ಕಚೇರಿ ಯಾವುದಿದೆ ಅಥವಾ ಲೋಕಲ್ ನಗರಸಭೆ ಯಾವುದಿದೆ, ಆ ನಗರಸಭೆಯವರು ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ಅವರು ನಿಂತು ಈ ಕೆಲಸ ನಿರ್ವಹಿಸಬೇಕಾದದ್ದು ಅವರ ಒಂದು ಜವಾಬ್ದಾರಿತನಾಗಿದೆ. ಅವರು ಆ ಜವಾಬ್ದಾರಿಯಿಂದ ಅವರು ಹಿಂದೆ ಹಾಕಿಕೊಂಡು ಅವರ ಬೇಜವಾಬ್ದಾರಿತನ ಕೆಲಸವನ್ನು ಮಾಡಿಕೊಂಡ ಕಾರಣದಿಂದ ಈ ಮಳೆಗಾಲದ ಈ ಸಮಸ್ಯೆ ಉಂಟಾಗಿದೆ ಅಂತ ನಾನು ವೆಲ್ಫೇರ್ ಪಾರ್ಟಿಯ ವತಿಯಿಂದ ನಾನು ಇದು ಗಮನಕ್ಕೆ ಕೊಟ್ಟಿದ್ದೇನೆ. ಇದರ ಮೊದಲು ಉಳ್ಳಾಲ ನಗರಸಭೆಗೆ ಆ ಕೆಲಸದ ವಿಷಯದಲ್ಲಿ ಕೂಡ ಅವರು ಬೇಜವಾಬ್ದಾರಿತನೆಯಿಂದ ಇದ್ದ ಕಾರಣದಿಂದ ಈ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಇದೇ ರೀತಿಯನ್ನು ಮುಂದುವರಿಸಿಕೊಂಡು ಹೋದಲ್ಲಿ ನಾವು ವೆಲ್ಫೇರ್ ಪಾರ್ಟಿಯ ವತಿಯಿಂದ ನಾವು ಉಳ್ಳಾಲ ನಗರಸಭೆಗೆ ನಾವು ಮುತ್ತಿಗೆ ಹಾಕುವ ಕೆಲಸವನ್ನು ನಾವು ನಿರ್ವಹಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ನಮ್ಮ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಲು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾನ್ಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ಈಗ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ PT ಖಾದರ್ ಸರ್ ಅವರಿಗೆ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಹೋದ ಸಲ ಮಳೆಗಾಲಕ್ಕೆ ಕೂಡ ಅವರು ಈ ಸ್ಥಳಕ್ಕೆ ಭೇಟಿಯೆಲ್ಲ ನೀಡಿದ್ದಾರೆ. ನೀಡಿ ಕೂಡ ಇನ್ನೂ ಕೂಡ 5 ವರ್ಷ ಕಳೆಯಿತು. ಅವರು ಶಾಸಕರಾಗಿ ಇಲ್ಲಿ 10, 15, 20 ವರ್ಷ ಆಯಿತು. ಇಲ್ಲಿನ ಸಮಸ್ಯೆ ಅವರಿಗೆ ಸಂಪೂರ್ಣವಾಗಿ ಅರಿವಿದೆ. ಆದರೂ ಕೂಡ ಯಾಕೆ ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೇಳಿ ನಮಗೆ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ಅವರು ಬಂದಿದ್ದಾರೆ, ಇಲ್ಲಿ ಬಂದು ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ನೋಡಿ ಅಧಿಕಾರಿಯವರನ್ನು ಕರೆದು ಮಾತಾಡಿ ಹೋಗ್ತಾರಷ್ಟೇ ವಿನಃ ಆ ಅಧಿಕಾರಿಯವರಿಗೆ ಒಂದು ನಿರಂತರವಾಗಿ ಸಂಪರ್ಕ ಏನಾಯಿತು, ಅಲ್ಲಿದ್ದು ಪರಿಸ್ಥಿತಿ ಏನಾಯಿತು ಅಂತ ಕೇಳುವ ತಾಳ್ಮೆ ಕೂಡ ಅವರಿಗಿಲ್ಲ. ಯಾಕಂದರೆ ಅವರು ಬಂದು ಹೋಗ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮತ್ತು ಅಲ್ಲಿಗೆ ಮುಗೀತು. ಅಲ್ಲಿಗೆ ಮತ್ತು ಅದಕ್ಕೆ ಏನು ಡೆವಲಪ್ಮೆಂಟ್ ಇಲ್ಲ. NH ಅಷ್ಟು ದೊಡ್ಡ ಸಮಸ್ಯೆ ಉಂಟು. ಮೋರಿ ಬ್ಲಾಕ್ ಆಗಿ ನೀರಿಲ್ಲಿ ನಿಂತು ತುಂಬ ಮನೆಗಳಿಗೆ ಒಂದು 7-8 ಮನೆಗಳಿಗೆ ನೀರು ನುಗ್ಗಿ ಕರೆಂಟ್ ಹೊಡೆದು ತುಂಬ ಸಮಸ್ಯೆ ಆಗಿದೆ. ಆದರೂ ಕೂಡ ಇಷ್ಟು ನದಿಗೆ ಹತ್ತಿರ ಇರುವ ಈ ಪ್ರದೇಶವನ್ನು ಒಂದು ಶಾಶ್ವತವಾಗಿ ಇಲ್ಲಿದ್ದೊಂದು ಪರಿಹಾರಕ್ಕೆ ಸಮಸ್ಯೆಗೆ ಪರಿಹಾರ ಒಂದು ಇಲ್ಲವ? ನಗರಸಭೆಯಲ್ಲಿ ಅಧಿಕಾರಿಯವರ ಹತ್ರ ಹೇಳಿದರೆ ಅದು NH ಸಮಸ್ಯೆ, NH ಅವರ ಹತ್ರ ಹೇಳಿದರೆ ಅದು ನಿಮ್ಮ ನಗರಸಭೆಯ ಸಮಸ್ಯೆ. ಹೀಗೆಲ್ಲ ಅಧಿಕಾರಿಯವರೇ ಅವರಿವರೇ ದೋಷಾರೋಪಣೆ ಮಾಡೋದನ್ನು ಮಾಡ್ತಾ ಇದ್ದಾರೆ ವಿನಃ ಇಲ್ಲಿಯ ಸಮಸ್ಯೆಗೆ ಪರಿಹಾರ ಯಾರು ಕೂಡ ಮಾಡ್ತಾ ಇಲ್ಲ. ಸರ್, ತಾವು ಜನರ ಪ್ರತಿನಿಧಿಯಾಗಿ ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಆದರೂ ಕೂಡ ನಿಮ್ಮ ಮಾತಿಗೆ ಅವರು ಬೆಲೆ ಕೊಡಲ್ವ? ಅವರು ನಾವು ಈ ಪ್ರದೇಶದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೇನೆ. ಯಾವಾಗ ಎಷ್ಟು ಹೊತ್ತಿಗೂ ಕರೆದರೂ ನಾನು ಬರ್ತೇನೆ. ನಮಗೆ ಅಲ್ಲಿ ಅಧಿಕಾರಿಯವರ ಸಹಕಾರ ಇಲ್ಲದಿದ್ದರೆ ನಮಗೆ ಏನು ಯಾವ ಕೆಲಸ ಮಾಡಲಿಕ್ಕೂ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನೀವೊಂದು ಜನಪ್ರತಿನಿಧಿಯಾಗಿ ನೀವು ಕೂಡ ಅಲ್ಲಿ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಕೊಟ್ಟರು ಕೂಡ ನಿಮಗೆ ಅಷ್ಟು ಅವರು ಕೋಆಪರೇಟ್ ಮಾಡದೇ ಇರಲಿಕ್ಕೆ ಕಾರಣ ಏನು? ಕಾರಣ ಶಾಸಕರ ವೈಫಲ್ಯ, ಬೇರೇನಿಲ್ಲ. ಶಾಸಕರು ಸ್ವಲ್ಪ ಒತ್ತಡ ಹಾಕಿ ಅವರ ಹತ್ರ ಮಾಡಿಸಬೇಕು. ನಾವು ಎಷ್ಟು ಒತ್ತಡ ಹಾಕಿದ್ರು ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ನೂತನ ಸ್ಪೀಕರ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಸ್ಪೀಕರ್ ಆಗಿದ್ದಾರೆ. ಅವರಿಗೆ ಅವರ ಕ್ಷೇತ್ರದ ಬಗ್ಗೆ ಇಲ್ಲಿ ಯಾರನ್ನಾದರೂ ಒಂದು ಜನ ಇಲ್ಲಿ ಅವರ ಪರವಾಗಿ ಅವರೀಗ ಅಲ್ಲಿ ಅಧಿವೇಶನದಲ್ಲಿದ್ದಾರೆ. ಆದರೂ ಇಲ್ಲಿಯ ಸಮಸ್ಯೆಗೆ ಯಾರಾದರೂ ಒಂದು ಜನ ಎಂತ ಆಯ್ತು ನೋಡಿ ಒಂದು ಸರಿ ಮಾಡಿಬಿಡಿ, ಒಂದು ಏನಾದರೂ ಒಂದು ಅಂಥದ್ದೊಂದು ವ್ಯವಸ್ಥೆ ಮಾಡಬೇಕು ವಿನ
ಇದು ಇಲ್ಲಿನ ಸಮಸ್ಯೆ. ಮಕ್ಕಳು ಕರೆಂಟ್ ಹೊಡೆದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಇಂತೆಲ್ಲ ಸಮಸ್ಯೆ ಇರುವಾಗ ನೀರು ಹಾಳಾಗಿ ಸಾಂಕ್ರಾಮಿಕ ರೋಗ ಎಲ್ಲ ಹರಡ್ತಾ ಇರೋದು. ಇಷ್ಟು ದಿನ ಆಯಿತು, ಒಂದು ಮನೆ ಖಾಲಿ ಮಾಡುವ ಅಧಿಕಾರಿಯವರು ಇಲ್ಲಿಗೆ ಬಂದು ಸಹಕಾರ ಕೊಡಲಿಲ್ಲ. ನಿನ್ನೆ ಬಂದರು, ನೋಡಿದರು, ಈಗ ಬರ್ತದೆ, ಇಟಾಚಿ ಬರ್ತದೆ, ಹೋದರು. ರಾತ್ರಿವರೆಗೆ ಬರಲಿಲ್ಲ. ಈಗ ಬೆಳಿಗ್ಗೆಯಿಂದ ಇಷ್ಟರವರೆಗೆ ಬರಲಿಲ್ಲ. ಈಗ ಕಾಲ್ ಮಾಡಿದರೆ ಹೇಳ್ತಾರೆ ಅಲ್ಲಿ ಉಂಟು, ಅದಕ್ಕೆ ಗಾಡಿ ಇಲ್ಲ, ಅದು ಲೋಡ್ ಮಾಡಲಿಕ್ಕೆ ಗಾಡಿ ಬರ್ತಾ ಇಲ್ಲ. ನಮಗೆ ಕಾರಣ ಹೇಳಿದರೆ ಆಗ್ತದೆ. ನಮಗೆ ಇಲ್ಲಿ ಸಮಸ್ಯೆ ಮುಖ್ಯ, ಇಲ್ಲಿಯ ಸಮಸ್ಯೆಗೆ ಪರಿಹಾರ ಮುಖ್ಯ, ನಮಗೆ ರೀಸನ್ ಮುಖ್ಯ ಅಲ್ಲ. ಅದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇಂತಹ ಸಮಸ್ಯೆಗೆ ಆದಷ್ಟು ಬೇಗ, ಯಾಕಂದರೆ ಇದು ತುಂಬ ಕಠಿಣವಾದ ಸಮಸ್ಯೆ ಇದು.